ಆತ್ಮೀಯ ವೀಕ್ಷಕರೇ, ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023 ಈಗಾಗಲೇ ನಾಮಪತ್ರ ಸಲ್ಲಿಕೆ ದಿನಾಂಕ ಮುಗಿದಿದೆ. ಈ ಕೊನೆಯ ದಿನದಲ್ಲಿ ಸಾಕಷ್ಟು ನಾಮಪತ್ರಗಳು ಸಲ್ಲಿಕೆ ಆಗಿವೆ. ಇವೆಲ್ಲದರ ಮಧ್ಯೆ ಕರಾವಳಿ ಅಂದರೆ BJP ಕಾಂಗ್ರೆಸ್ ನಡುವಿನ ಹೋರಾಟದ ಜಿದ್ದಿಯ ಕಣ ಅಂತಲೇ ಹೇಳ್ಬೋದು. ಇದರಲ್ಲೂ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಅಂದರೆ ಈಗ ಹೇಗೆ ನಾವು ಕರಾವಳಿಯಲ್ಲಿ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ, ಅದೇ ಥರ ಸುರತ್ಕಲ್ ಅನ್ನೋದು ಕೂಡ ಒಂದು ಹಾಟ್ಸ್ಪಾಟೇ. ಯಾಕೆಂದರೆ ಇಲ್ಲಿ ಬಹಳಷ್ಟು ಸಂಕೀರ್ಣವಾದಂಥ ವಿಚಾರಗಳಿವೆ, ಒಂದಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಂಡಂಥ ವಿಚಾರಗಳಿವೆ, ಜಿದ್ದಿ ಇದೆ. ಇವೆಲ್ಲದರ ನಡುವೆ ನಿನ್ನೆಯವರೆಗೂ ಕೂಡ ಕಾಂಗ್ರೆಸ್ ತನ್ನ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡಿಲ್ಲ, ಇವತ್ತು ಘೋಷಣೆ ಮಾಡಿದೆ. ಇವೆಲ್ಲದರ ನಡುವೆ ಭರತ್ ಶೆಟ್ಟಿಯವರು ಯಾವ ರೀತಿಯಾಗಿ ತಮ್ಮ ಪಥವನ್ನು ಮುನ್ನಡೆಸ್ತಾ ಇದ್ದಾರೆ, ಯಾವ ಆಕಾಂಕ್ಷೆಗಳು ಮತ್ತು ಯಾವ ಯೋಜನೆಗಳ ಬಗ್ಗೆ ಅವರು ಈ ಒಂದು ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಹೇಗೆ ಸರ್ ಟ್ರೆಂಡಿಂಗ್ ಇಸ್ ಗುಡ್. ನಾವು ನಮ್ಮ ಲೀಡನ್ನು ಜಾಸ್ತಿ ಮಾಡಲಿಕ್ಕೆ ನಾವೀಗ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಜನರ ಪ್ರತಿಕ್ರಿಯೆ ಸಹ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ಈ ಕೊನೆ ಕ್ಷಣದವರೆಗೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಪ್ರಕಟಗೊಳಿಸಿಲ್ಲ. ಇದಂದರೆ ಭರತ್ ಶೆಟ್ಟಿ ಅವರಿಗೆ ಸ್ವಲ್ಪ ಹೆದರ್ತಾ ಇದ್ದಾರೆ, ಇದನ್ನ ಪಕ್ಷದವರು ಯಾವ ಅಭ್ಯರ್ಥಿನ ಇಳಿಸ್ಬೇಕು ಅಂತ ಹಾಗೇನು ಅನಿಸ್ತಿದೆ ಸರ್? ಅದು ನನಗೆ ಗೊತ್ತಿಲ್ಲ. ಅದು ನಾನು ಸುಮ್ಮನೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಇಷ್ಟ ಇಲ್ಲ. ನಮಗೆ ಯಾರು ಇದನ್ನ ಅಭ್ಯರ್ಥಿ ಯಾರಂತ ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನಮ್ಗೆ ಯಾರಾದರೂ ಸಹ ಒಂದೇ. ನಾವು ಕೆಲಸ ಮಾಡಿದ್ದೇವೆ, ಜನರ ಪರವಾಗಿ ನಿಂತಿದ್ದೇವೆ, ಜನರಿಗೆ ಸ್ಪಂದಿಸಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ತತ್ವ ಸಿದ್ಧಾಂತ ಇದೆ, ಅದನ್ನು ಮುಂದಿಟ್ಕೊಂಡು ನಾವು ಎಲೆಕ್ಷನ್ಗೆ ಹೋಗ್ತೇವೆ. MP ಎಲೆಕ್ಷನ್ ಆದಾಗ 45,000 ಲೀಡ್ ಕೊಟ್ಟಿದ್ದೇವೆ. MLA ಎಲೆಕ್ಷನ್ ಮೊದಲ ಬಾರಿನ ನಿಂತಾಗ 26,000 ಚಿಲ್ಲರೆ ಲೀಡ್ ಕೊಟ್ಟಿದ್ದಾರೆ ಪಕ್ಷದವರು ನನಗೆ. ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ 22ರಲ್ಲಿ 20 ಸೀಟನ್ನು ನಾವು ಗೆದ್ದಿದ್ದೇವೆ, ಒಂದು SDP, ಒಂದು ಕಾಂಗ್ರೆಸ್ಸು. ಪಂಚಾಯತ್ನಲ್ಲಿ ಎಲ್ಲ ಪಂಚಾಯತ್ಗಳು ಎಲ್ಲೆಲ್ಲ ನಾವು ಸ್ವಾತಂತ್ರ್ಯ ನಂತರ ಗೆಲ್ಲಲಿಕ್ಕೆ ಆಗಲಿಲ್ಲ ಅಂಥ ಪಂಚಾಯತ್ಗಳನ್ನು ಸಹ ನಾವು ಗೆದ್ದಿದ್ದೇವೆ. ಹಾಗಾಗಿ ಮಂಗಳೂರು ನಗರ ಉತ್ತರದಲ್ಲಿ ಜನರ ಅಭಿವೃದ್ಧಿ ಕೆಲಸಗಳಿರ್ಬೋದು, ನಾವು ಮಾಡೋಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು, ಜನರಿಗೆ ಸ್ಪಂದಿಸಿದ ರೀತಿ ಇರ್ಬೋದು, ಮತ್ತು ನಮ್ಮ ತತ್ವ ಸಿದ್ಧಾಂತದ ನೆಲೆಯಲ್ಲಿ ಖಂಡಿತ ನಾವು 50,000 ಲೀಡ್ಗಿಂತ ಜಾಸ್ತಿ ಲೀಡ್ ತರಬೇಕು ಅನ್ನುವಂಥ ಯೋಜನೆಯಿಂದ ಕೆಲಸ ಮಾಡ್ತಿದ್ದೇವೆ. ಎದುರಿನ ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಬಗ್ಗೆ ನಾವು ಗೋಜಿಗೆ ಹೋಗಲಿಲ್ಲ ಇಷ್ಟು ತನಕ. ಯಾಕಂದರೆ ಒಂದಷ್ಟು ವಿಚಾರಗಳು ನಿಮಗೆ ಯಾವಾಗ ನೀವು ಫಸ್ಟ್ ಒಂದು ಚುನಾವಣೆಗೆ ಎಂಟ್ರಿ ಆದ್ರಿ, ಹಾಗೇನಂದರೆ ನಿಮ್ಮಲ್ಲಿ ಯಾವುದೇ ವಿಚಾರಗಳಿರೋದಿಲ್ಲ. ಯಾಕಂದರೆ ನಿಮಗೆ ಪ್ರಥಮ ಬಾರಿ ಒಂದು ಅವಕಾಶಗಳು ಸಿಕ್ಕಿದಾಗ. ಈ ಬಾರಿ ಹಾಗಲ್ಲ, 5 ವರ್ಷಗಳನ್ನು ಪೂರೈಸಿದ್ರಿ, ಒಂದಷ್ಟು ವಿಚಾರಗಳಿವೆ ನಿಮ್ಮಲ್ಲಿ, ನೀವು ಸಾಧನೆಗಳನ್ನು ಮಾಡಿದ್ದಿದೆ. ಅದ್ರ ಜೊತೆಗೆ ನಿಮ್ಮ ಬಗ್ಗೆ ಒಂದಷ್ಟು ಸಮಸ್ಯೆಗಳಿವೆ. ಯಾಕಂದರೆ ಅವರು ಹಾಗೆ ಹೀಗೆ ಅನ್ನುವಂಥ ಅಪವಾದಗಳೆಲ್ಲವೂ ಬಂದಾಗ ಇವೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ಕೊಳ್ತಾ 2ನೇ ಟರ್ಮಿಗೆ ನೀವು ಮುಂದೆ ಹೋಗ್ತಾ ಇದ್ದೀರಿ. ಈ ಸವಾಲು ಹೇಗಿದೆ ಸರ್ ನಿಮಗೆ? ಮೊದಲನೇ ಬಾರಿಗೆ ಎಲೆಕ್ಷನ್ ನಿಂತಾಗ ಸ್ವಲ್ಪ ಸವಾಲುಗಳು ಆಗೇ ಇತ್ತು. ಯಾಕಂತ ಹೇಳಿದ್ರೆ ನಾವೇನೂ ಸಹ ಕೆಲಸ ಮಾಡಿರಲಿಲ್ಲ, ಖಾಲಿ ಪಕ್ಷ ಸಂಘಟನೆಯನ್ನು ಮಾಡಿ ಪಕ್ಷದ ಪರವಾಗಿ ದುಡಿದಿದ್ದೆ. ಪಕ್ಷದ ತತ್ವ ಸಿದ್ಧಾಂತವನ್ನು ಹಿಡ್ಕೊಂಡೇ ನಾವು ತಿರುಗಾಟ ಮಾಡಿದ್ದೇವೆ. ಪಕ್ಷದ ಹಿರಿಯರು ಆಗ ಆಶೀರ್ವಾದ ಮಾಡಿ ಹೇಳಿದರು, ನೀವು ಎಲೆಕ್ಷನ್ ನಿಲ್ಲುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಂತ. ಎಲೆಕ್ಷನ್ ನಿಂತಿದ್ದೆವು. ಜನರು ಪಕ್ಷದ ತತ್ವ ಸಿದ್ಧಾಂತವನ್ನು ನೋಡಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ಪಕ್ಷಕ್ಕೆ ಎಲೆಕ್ಷನ್ಗೆ ಹೋಗುವಾಗ ನಾವು ಹಿಂದುತ್ವದ ವಿಷಯವನ್ನು ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿದ್ದೆವು, ಅಭಿವೃದ್ಧಿಯ ವಿಷಯ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿದ್ದೆವು, ಯುವ ನಾಯಕತ್ವ ಏನಿದೆ ಅದನ್ನು ಪ್ರತಿಪಾದನೆ ಮಾಡಿದ್ದೆವು. ಹಾಗೆ ಎಲ್ಲ ಕೆಲಸಗಳು ಆಗುವಾಗ ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೇವೆ ಅನ್ನುವಂಥ ವಿಷಯವನ್ನು ಸಹ ಪ್ರತಿಪಾದನೆಯನ್ನು ಮಾಡಿದ್ದೆವು. ನಂತರ ಈ 5 ವರ್ಷದ ಸಮಯದಲ್ಲಿ ದಿನನಿತ್ಯ ಅಂದರೆ 24 ಗಂಟೆಗಳಲ್ಲಿ ಪೂರ್ಣ 24 ಗಂಟೆಗಳಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಸಹ ದಿನ ಬೆಳಿಗ್ಗೆ 7ರಿಂದ ರಾತ್ರಿ 1-2 ತನಕ ನಾವು ಜನರ ಸಂಪರ್ಕದಲ್ಲೇ 5 ವರ್ಷದಿಂದ ನಿರಂತರವಾಗಿದ್ದೇನೆ. ನಮ್ಮ ಕ್ಷೇತ್ರದಲ್ಲಿ 2 ವರ್ಷ ಕೋವಿಡ್ ಬಂತು. ನಮ್ಮ ಕ್ಷೇತ್ರದಲ್ಲ, ಇಡೀ ದೇಶದಲ್ಲೇ 2 ವರ್ಷ ಕೋವಿಡ್ ಬಂತು. 1 ವರ್ಷ ನಮ್ಮ ಸರ್ಕಾರ ಇರಲಿಲ್ಲ, ನೆರೆ ಹಾವಳಿ ಇದ್ದಂಥ ಸಮಯ. ಮೊದಲು ಸರ್ಕಾರ ಸಹ ಇರಲಿಲ್ಲ. 2 ವರ್ಷ ನಮಗೆ ಕರೆಕ್ಟಾಗಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ರು ಸಹ 5 ವರ್ಷದ ಲೆಕ್ಕ ತಗೊಂಡ್ರೆ 2,000 ಕೋಟಿಗಿಂತಲೂ ಜಾಸ್ತಿ ಅನುದಾನವನ್ನು ನಾವು ತಂದು ನಾವು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಿಂದಿನ ಅವಧಿಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಾಧನೆಗಳನ್ನು ನೋಡಿದರೆ 5 ವರ್ಷ ಅವರದ್ದು ಸರ್ಕಾರ ಇತ್ತು, 5 ವರ್ಷಗಳ ತನಕ ಕೋವಿಡ ಮತ್ತೊಂದು ಏನೂ ಇರಲಿಲ್ಲ. ಆದರೂ ಆದಂಥ ಅಭಿವೃದ್ಧಿ 525 ಕೋಟಿಯಷ್ಟು ಮಾತ್ರ. ಅವರ ಚುನಾವಣೆಗೆ ಹೋಗುವಂಥ ಪ್ಯಾಂಪ್ಲೆಟಲ್ಲಿ ಏನು ಹಾಕಿದ್ರು ಆ ಲೆಕ್ಕಾಚಾರವನ್ನೇ ನಾನು ಹೇಳ್ತಾ ಇದ್ದೇನೆ 2018ರಲ್ಲಿ. ಹಾಗಾಗಿ 2,000 ಕೋಟಿಗಿಂತ ಜಾಸ್ತಿ ಅಭಿವೃದ್ಧಿಯನ್ನು ಸಹ ನಾವು ಮಾಡಿದ್ದೇನೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಗೋಹತ್ಯೆನ ಕಾನೂನು ಬಂದ ನಂತರ ಮೊದಲ ಬಾರಿಗೆ ಎಲ್ಲಿ ಇಲ್ಲಿಗಲಾಗಿ ಗೋವನ್ನು ಕದೀತಾರೆ,
ಗೋ ಕಳ್ಳತನ ಮಾಡ್ತಾ ಇದ್ದಾರೆ, ಗೋ ಕಳ್ಳತನ ಮಾಡಿ ಗೋವನ್ನು ಎಲ್ಲಿ ಹೋಗಿ ಗೋ ಹತ್ಯೆ ಮಾಡ್ತಾ ಇದ್ದಾರೆ. ಅಂಥ ಜಾಗಗಳನ್ನು ಮುಟ್ಟುಗೋಲು ಹಾಕುವಂಥದ್ದು, ಆ ಜಾಗವನ್ನು ಪ್ರೈವೇಟ್ ಜಾಗ ಏನಿದೆ ಅದನ್ನು ಸರ್ಕಾರ ಮುಟ್ಟುಗೋಲು ಹಾಕುವಂಥ ಕೆಲಸಗಳನ್ನು ಸಹ ನಾವು ಮೊದಲನೇ ಬಾರಿ ಇಡೀ ಕರ್ನಾಟಕದಲ್ಲಿ ಸಹ ನಾವು ಮಾಡಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ. ಹಾಗೆ ಹಲವು ಅಭಿವೃದ್ಧಿ ಕೆಲಸಗಳು ಆಗಿದೆ. ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಾವು ಸ್ಮಾರ್ಟ್ ಬಸ್ ಸ್ಟಾಪನ್ನು ಒಂದು ಮಾಡಿದ್ದೇವೆ. SOS ಬಟನ್ ಇದೆ, ಹೆಂಗಸರಿಗೆ ಏನಾದರೂ ಸಮಸ್ಯೆಗಳಾದರೆ ಅದು ಬಟನ್ ಒತ್ತಿದರೆ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟ್ ಕನೆಕ್ಟ್ ಆಗ್ತದೆ. CCTV ಕ್ಯಾಮರಾಸ್ ಇದೆ, ಟಚ್ ಸ್ಕ್ರೀನ್ಸ್ ಇದೆ, ವೈಫೈ ಸಿಸ್ಟಮ್ ಅಲ್ಲೇ ಇದೆ, ಫ್ಯಾನು, ಸೆಲ್ಫಿ ಪಾಯಿಂಟು, ಕುಡಿಯೋ ನೀರು ಎಲ್ಲದು ಒಂದು ಪ್ರಥಮ ಬಾರಿಗೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದೇ ರೀತಿ ಹಲವಾರು ಕೆರೆಗಳ ಅಭಿವೃದ್ಧಿ ಇರ್ಬೋದು, ರಸ್ತೆಗಳಿರ್ಬೋದು, ತಡೆಗೋಡೆಗಳಿರ್ಬೋದು, ಇಂಡಸ್ಟ್ರೀಸ್ಗಳಿರ್ಬೋದು, ಟೂರಿಸಮ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲವನ್ನು ಸಹ ನಾವು ಮಾಡಿದ್ದೇವೆ. ಈಗ ನಮ್ಮ ಕರಾವಳಿಯಲ್ಲಿ ಹೇಳೋದಾದರೆ ಕಲ್ಲಡ್ಕನ ತುಂಬ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾ ಇದ್ದೇವೆ. ಈಗ ಏನಾಯ್ತು ಅಂದರೆ ಅಲ್ಲೊಂಚೂರು ನಿಮ್ಮದು ಏನೋ ಫ್ಲೈಓವರ್ಗಳೆಲ್ಲ ಬಂದ ಮೇಲೆ ಕಲ್ಲಡ್ಕ ಯಾವುದು ಮೆಲ್ಕಾರಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಸುರತ್ಕಲ್ಗೆ ಹೋಲಿಸಿದಾಗ ಕರಾವಳಿ ಪ್ರದೇಶದಲ್ಲಿ ಸುರತ್ಕಲ್ ಕೂಡ ಒಂದು ಸೂಕ್ಷ್ಮವಾದಂಥ ಪ್ರದೇಶ ಅಂತಲೇ ಎಲ್ಲರೂ ಹೇಳುವಂಥದ್ದು. ಸೂಕ್ಷ್ಮ ಮತಗಟ್ಟೆಗಳ ವಿಚಾರ ಇರ್ಬೋದು, ಬೇರೆ ವಿಚಾರದಲ್ಲಿ ಇರ್ಬೋದು. ಭರತ್ ಶೆಟ್ಟಿ ಅವರು ಬಂದ ಮೇಲೆ ಇಂತಹ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿದ್ರಿ ಸರ್ ನೀವು? ನೋಡಿ, ನಾವು ಬಂದ ಮೇಲೆ ಎಲ್ಲೂ ಸಹ ನಾವು ಕೋಮುಗಲಭೆ ಆಗಲಿಕ್ಕೆ, ದೊಡ್ಡದಾದ ಕೋಮುಗಲಭೆ ಆಗಲಿಕ್ಕೆ ಬಿಡಲಿಲ್ಲ. ಎಲ್ಲೂ ಸಹ ಕೋಮುಗಲಭೆ ಆಗಲಿಕ್ಕೆ ಬಿಡಲಿಲ್ಲ. ಈ ಒಂದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎನ್ನುವಂಥ ತಾರತಮ್ಯ ಏನಿದೆ ಅದನ್ನು ಹೊಡೆದಾಕಿ ನರೇಂದ್ರ ಮೋದಿಯವರ ಜಾತ್ಯತೀತ ಅಂತ ಹೇಳಿದರೆ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೆ, ಅವ ಹಿಂದೂ ಆಗಲಿ, ಮುಸಲ್ಮಾನನಾಗಲಿ, ಕ್ರೈಸ್ತನಾಗಲಿ, ಅವನಿಗೆ ತಲುಪಿಸುವಂಥದ್ದೇ ಜಾತ್ಯತೀತೆ. ನಾವು ನಮ್ಮ ಯೋಜನೆಗಳನ್ನು ಮಾಡುವಾಗ ಯಾವುದೋ ಜಾತಿಯ ಮತವನ್ನು ನೋಡಿ ಮಾಡೋದಿಲ್ಲ. ಎಲ್ಲ ಬಡವರಿಗೆ ಯಾರಿಗೆ ಅದನ್ನು ಸೇರಬೇಕೋ ಅಂಥವ್ರಿಗೆ ಅದನ್ನು ಮುಟ್ಟುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಅದೇ ನಮ್ಮ ಜಾತ್ಯತೀತೆ. ಯಾವುದೋ ಒಬ್ಬ ಜಾತಿಯವನಿಗೆ ಒಂದು ಕಣ್ಣಿಗೆ ಸುಣ್ಣ ಹಾಕೋದು, ಒಂದು ಕಣ್ಣಿಗೆ ಬೆಣ್ಣೆ ಹಾಕುವಂಥ ಕೆಲಸಗಳು ನಾನು ಮಾಡಲಿಲ್ಲ. ಹಾಗಾಗಿ ಎಲ್ಲೂ ಸಹ ಕೋಮುಗಲಭೆ ಆಗಲಿಕ್ಕೆ ದೊಡ್ಡ ರೀತಿಯಲ್ಲಿ ದಂಗೆ ಆ ರೀತಿಯ ಹಿಂದೆಲ್ಲ ಆಗ್ತಿತ್ತು ಅನ್ನೋಂಥ ಮಾತನ್ನು ಹೇಳಿದರು. ನಾವು ಪೊಲೀಸರಿಗೆ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದೇವೆ. ನೀವು ಯಾವ ರೀತಿ ಇದಕ್ಕೆ ಕಡಿವಾಣ ಹಾಕಬೇಕು, ಇಂಥ ಗಲಭೆಗಳಿಗೆ ಅಥವಾ ಡ್ರಗ್ಸ್ ವಿಷಯ ಮ್ಯಾಟ್ರ್ ಬಂದಾಗ ಯಾವ ರೀತಿ ಕಡಿವಾಣ ಹಾಕಬೇಕು ಅದನ್ನು ನೀವು ಮಾಡಿ ಅನ್ನುವಂಥ ಫ್ರೀ ಹ್ಯಾಂಡನ್ನು ಪೊಲೀಸರಿಗೆ ನಾವು ಎಲ್ಲೂ ಸಹ ಅದರಲ್ಲಿ ಇಂಟರ್ಫಿಯರ್ ಆಗ್ತಿರಲಿಲ್ಲ. ಈಗ ನಮ್ಮ ಪ್ರಕಾರ ಏನಂದರೆ ಇತ್ತೀಚಿನ ಚುನಾವಣೆ ಸಂದರ್ಭದಲ್ಲಿ ಇತ್ತೀಚೆಗೆ ಹಲವು ಜನ BJP ನಾಯಕರು ಬೇರೆ ಪಕ್ಷಗಳಿಗೆ ಹೋದರು. ಅದೇ ರೀತಿಯಾಗಿ ಸುರತ್ಕಲ್ನಲ್ಲಿ ಕೂಡ ಒಂದಷ್ಟು ನಿಮ್ಮ ಬಳಗದಲ್ಲಿ ಇರುವಂಥವರು ಕೆಲವರಿಗೆ ಅಸಮಾಧಾನಗಳು, ಇದೆಲ್ಲ ವಿಚಾರಗಳು ಬಂದಿತ್ತು. ಇವೆಲ್ಲವೂ ನಿಮಗೆ ಸವಾಲು ಅಂತ ಅನಿಸೋದಿಲ್ವಾ? ನನ್ನ ಕ್ಷೇತ್ರದಲ್ಲಿ ನಮ್ಮನ್ನು ಬಿಟ್ಟು ಯಾರೂ ಸಹ ಹೋಗಲಿಲ್ಲ. ನಮ್ಮೊಂದಿಗೆ ಕೈ ಜೋಡಿಸಲಿಕ್ಕೆ ತುಂಬ ಜನ ಬಂದಿದ್ದಾರೆ. ಮಾಜಿ ಕಾರ್ಪೊರೇಟರ್ಗಳು, ಮಾಜಿ ಮೇಯರು, ಕಾಂಗ್ರೆಸ್ನಲ್ಲಿ ನಿಂತವರಿಗೆ ನಮ್ಮೊಂದಿಗೆ ಸೇರ್ಪಡೆ ಆಗಿದ್ದಾರೆ. ಹಾಗೆ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ನಮ್ಮ ಏರಿಯಾದಲ್ಲಿ ತಾಲೂಕ್ ಪಂಚಾಯತ್ ಮೆಂಬರು, 2 ಪಂಚಾಯತ್ ಮೆಂಬರ್ಸು ಕಾಂಗ್ರೆಸ್ನಲ್ಲಿದ್ದವರು ಎಲ್ಲರೂ ಸಹ ಸೇರ್ಪಡೆ ಆಗಿದ್ದಾರೆ ವಿನಃ ನಮ್ಮನ್ನು ಬಿಟ್ಟು ಯಾರೂ ಸಹ ಹೋಗಲಿಲ್ಲ. ಹಾಗೆ ನಮಗೆ ಆ ರೀತಿಯ ಸಮಸ್ಯೆಗಳು ಏನೂ ಸಹ ಇಲ್ಲ. ಯಾಕಂದರೆ ನಮ್ಮದು ಕಾರ್ಯಕರ್ತರ ಪಕ್ಷದ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಪ್ರಥಮ ಆದ್ಯತೆ. ಹಿರಿಯರು ಯಾರೆಲ್ಲ ಪಕ್ಷವನ್ನು ಇಷ್ಟರವರೆಗೆ ಬೆಳೆಸ್ಕೊಂಡ್ಬಂದಿದ್ದಾರೆ ಅವರಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ನಾವು ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಕರಾವಳಿಗೆ ಇದೀಗ ಸುರತ್ಕಲ್ ಪ್ರದೇಶಕ್ಕೆ ಚುನಾವಣೆ ಸಂದರ್ಭದಲ್ಲಿ ಯಾರಾದರೂ ರಾಷ್ಟ್ರ ದೃಢ ನಾಯಕರು ಬರುವಂಥ ಪ್ಲ್ಯಾನ್ ಇದೆ? ಯಾವ ರೀತಿಯ ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದೀರಿ? ಅದಿನ್ನು ಕರ್ನಾಟಕದ ರಾಜ್ಯ BJPಯಿಂದ ಅದೊಂದು ಯೋಜನೆಗಳಾಗ್ತಾಯಿದೆ. ಯಾರು ಯಾವಾಗ ಬರ್ತಾರೆ ಅನ್ನೋದು ಇನ್ನು ತಯಾರಾಗಬೇಕಷ್ಟೇ. ಟೈಮ್ ಟೇಬಲ್ ಬಂದಾಗ ಗೊತ್ತಾಗ್ತದೆ. ಥ್ಯಾಂಕ್ ಯು, ಗುಡ್ ಲಕ್ ಸರ್. ಇದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಭರತ್ ಶೆಟ್ಟಿ ಅವರ ಮಾತುಗಳು. ಡಾಕ್ಟರ್ ಭರತ್ ಶೆಟ್ಟಿ ಅವರು ಇದು 2ನೇ ಬಾರಿಗೆ ಮತ್ತೆ ತನ್ನ ಸ್ಪರ್ಧೆಯನ್ನು ನೋಡ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಕಳೆದ ಬಾರಿ ಅಂತ ಅವರಿಗೆ ತುಂಬ ಟಫ್ ಅಂತಲೇ ಹೇಳ್ಬೋದು. ಆದರೆ ಈ ಬಾರಿ ಹೋಲಿಸಿದರೆ ಇದುವರೆಗೂ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರಲಿಲ್ಲ, ಕೊನೆ ಗಳಿಗೆಯಲ್ಲಿ ಘೋಷಣೆ ಮಾಡಿದೆ. ಅದರಲ್ಲೂ ಮತ್ತೊಂದು ಪಕ್ಷದ ಜೊತೆ ಕೈ ಜೋಡಿಸ್ತೇನೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ. ಇದರೆಲ್ಲದರ ಮಧ್ಯೆ ಒಂದಷ್ಟು ನೇರ ಮತ್ತು ದಿಟ್ಟ ಮಾತುಗಳನ್ನು ಆಡ್ತಾರೆ ಭರತ್ ಶೆಟ್ಟಿ ಅವರು. ಕಾರಣ ಏನಂದರೆ ಒಂದಷ್ಟು ಅನುದಾನಗಳನ್ನು ತಂದಿದ್ದೇನೆ, ಒಂದಷ್ಟು ಪ್ರಗತಿಪರ ಕೆಲಸಗಳನ್ನು ಮಾಡಿದ್ದೇನೆ, ಈ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಯನ್ನು ಎದುರಿಸ್ತಾ ಇದ್ದೇನೆ ಅನ್ನೋಂಥ ಮಾತನ್ನು ಹೇಳಿದರು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ನಾಗರಾಜ್ ಬರ್ಕಾಡಿ, ಸ್ಪಂದನ, ಉಡುಪಿ.